ಹೃದಯ ಇಸ್ ರೆಡಿ. ದೆಪ್ಪು ನೋಡ್ಚು ಇಪ್ಪಣ್ಣಂದ್ವಿ. ಹಲೋ ಫ್ರೆಂಡ್ಸ್, ನಾವೀಗ ಮೆಹಂದಿಗೆ ರೆಡಿ ಆಗ್ತಾ ಇದ್ದೀವಿ. ಬಾರದು ಆ್ಯಂಡ್ ಹೃದಯಲ್ಲಿ ರೆಡಿ ಆಗಿದ್ದಾಳೆ. ನಾವೆಲ್ಲ ರೆಡಿ ಆಗಬೇಕಷ್ಟೇ. ಆ್ಯಂಡ್ ಇಲ್ಲಿ ಹೃದಯನ ಹೇರ್ ಸ್ಟೈಲ್ ರೆಡಿ ಆಗಿದೆ. ತಂಗಿ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದಾಳೆ ಹೃದಯನಿಗೆ. ಆ್ಯಂಡ್ ಡ್ರೆಸ್ ಕೂಡ ಅವಳೇ ತೊಗೊಂಡು ಬಂದಿದ್ದು ಝೂಡೋದಿಂದ. ಆ್ಯಂಡ್ ಮೆಟೀರಿಯಲ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯೆಲ್ಲೋ ಕಲರ್ ಟಾಪ್ ಆ್ಯಂಡ್ ವಿತ್ ಶಾರ್ಟ್ಸ್. ಆ್ಯಂಡ್ ಹೃದಯ ಇಸ್ ರೆಡಿ. ಫ್ರೆಂಡ್ಸ್, ನಾವೀಗ ಮೆಹಂದಿ ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಮೆಹಂದಿ ಫಂಕ್ಷನ್ ಯಾರ್ದು ಅಂತ ಹೇಳಿದ್ರೆ ನನ್ನ ಕಸಿನ್ ಬ್ರದರ್ ಇದು. ತುಂಬಾ ಚೆನ್ನಾಗಿದೆ ಇವತ್ತಿನ ವ್ಲಾಗ್. ಆ್ಯಂಡ್ ಕಸಿನ್ಸ್ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ. ಆ್ಯಂಡ್ ಫುಲ್ ಮಸ್ತಿ ಡ್ಯಾನ್ಸ್ ಎಲ್ಲನೂ ಇದೆ ಇವತ್ತಿನ ವ್ಲಾಗಲ್ಲಿ. ಹಾಗೆ ಮ್ಯಾರೇಜ್ ಇದು ಕೂಡ ವ್ಲಾಗ್ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಮಿಸ್ ಮಾಡಿದೆ ವ್ಲಾಗ್ನ ಲಾಸ್ಟ್ವರೆಗೆ ನೋಡಿ. ನಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಆ್ಯಂಡ್ ಇನ್ನೇನು ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಯಾವ ರೀತಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ನೀವೇ ನೋಡಿ. परवडचे ओके स्ट्रॉ कर लागले दाल दाल अंचिन कष्ट दालजी इनी स्ट्रॉ पाडದು ಜ್ಯೂಸ್ ಬರನ ಅಂಡ. ಆ್ಯಂಡ್ ನಮಗೂ ಕೂಡ ಎಲ್ಲ ಕಸಿನ್ಸ್ ಎಲ್ಲ ಇದ್ದಾರೆ ಸ್ಟೇಜಲ್ಲಿ. ಸೊ ನಮಗೂ ಕೂಡ ಒಂದು ಗೇಮ್ ಆ್ಯಕ್ಟಿವಿಟಿ ಇತ್ತು. ಕೂಲ್ ಡ್ರಿಂಕ್ಸ್, ಸ್ಟ್ರಾದಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋದು. ಬಟ್ ಅದು ಸ್ಟ್ರಾನೆಲ್ಲ ಫುಲ್ ತೂತ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ಫಾಸ್ಟಾಗಿ ಜ್ಯೂಸ್ ಕುಡಿತಾರೆ ಅವ್ರು ವಿನ್ನರ್ ಅಂತ ಹೇಳಿ. ಆ್ಯಂಡ್ ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ನಾನಂತೂ ವಿನ್ ಆಗಿಲ್ಲ. ಅದೇ ಪಿಂಕ್ ಸ್ಯಾರಿ ಹಾಕಿದ್ದಾಳಲ್ಲ ನನ್ನ ಕಸಿನ್ ಕವಿತಾ ಅಂತ ಹೇಳಿ, ಅವಳು ವಿನ್ ಆದ್ಲು. ಆ್ಯಂಡ್ ಆ್ಯಂಕರ್ ಬಂದು ವಿಕೆ ಅಂತ ಹೇಳಿ, ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಮತ್ತು ಅವರ ಎನರ್ಜಿ ಲೆವೆಲ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಆಡಿಯನ್ಸನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಒಂಥರ ಪ್ರೋಗ್ರಾಮ್ ನಡೆಸ್ಕೊಂಡು ಹೋದರು. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಗೇಮ್ ಕೂಡ ಅಷ್ಟೇ ನಮಗೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಮಾಡಿದ್ವಿ. ತುಂಬಾ ಒಳ್ಳೆಯ ಒಂದು ಮೆಮೊರೀಸ್ ಇದು ಮೆಹಂದಿ ಫಂಕ್ಷನಲ್ಲಿ. Super. Great. ಆರನ್ನು ಬಿಡದು ಬರೀ ನಂಚಿನ ಮಾತ್ರೆಗಳ ಚಪ್ಪಾಳೆ ಗೊರಲೆ ಸೀರಿಯಸ್ಲಿ ಅವು ಈಸಿ ಜನ. ನನಗೆ ತುಂಬ ಖುಷಿಯಾಗಿದೆ ಏನಂತ ಹೇಳಿದರೆ, ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮ್ಯಾರೇಜ್ ಫಂಕ್ಷನಲ್ಲಿ. ಇವರೇ ಅವರು. ಆ್ಯಂಡ್ ಅವರ ಮಗಳು ಕೂಡ ಅಷ್ಟೇ. ಆ್ಯಂಡ್ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ. ನನಗೆ ಸಖತ್ ಖುಷಿ ಆಯಿತು. ಅಲ್ಲಿ ನನ್ನ ಹತ್ರ ಮಾತಾಡಿಸಿದ್ರು. ಆ್ಯಂಡ್ ತುಂಬ 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 ಖುಷಿ ಆಯಿತು ನನಗೆ. ಆ್ಯಂಡ್ ಈ ಮೂಲಕ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ಫೀಲಿಂಗ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲನೂ ಒಟ್ಟಿಗೆ ಸೇರಿ ಎಲ್ಲನೂ ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ಮಾತಾಡಿಕೊಂಡು. ಆ್ಯಂಡ್ ಈಗ ಡ್ಯಾನ್ಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ನನ್ನ ವ್ಲಾಗಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಹುಡುಗಿರೆಲ್ಲರೂ. ನಾನು ಕೂಡ ಡ್ಯಾನ್ಸ್ ಮಾಡಿದ್ದೆ, ಬಟ್ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಹತ್ರ ಮಿಸ್ ಆಗೋಗಿದೆ. ಆ್ಯಂಡ್ ಮಿಕ್ಕಿದೆಲ್ಲ ಇದೆ, ನೋಡಿ ಎಂಜಾಯ್ ಮಾಡಿ. Raise your hand, raise your hand, raise your hand. People like me, put your higher. You get the people once again wave your hand, buddy, wave your hand, show people just wave your hand. Just wave your hand, show. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಬಂದು ನೆಕ್ಸ್ಟ್ ಡೇ. ಸೊ ಇವತ್ತು ಬಂದು ಮ್ಯಾರೇಜ್. ಸೊ ನಾವೆಲ್ಲ ರೆಡಿ ಆಗಿದ್ದೀವಿ ಈಗ. ಆ್ಯಂಡ್ ಹೃದಯ ಕೂಡ ರೆಡಿ ಇದ್ದಾಳೆ. ಸೊ ಇನ್ನೇನು ಹೊರಡಬೇಕು, ಬನ್ನಿ. ನಾವೆಲ್ಲರೂ ಈಗ ಬಸ್ಸಲ್ಲಿ ಕೂತಿದ್ದೀವಿ. ಇನ್ನೇನು ಬಸ್ ಹೊರಡುತ್ತೆ. ಆ್ಯಂಡ್ ಹುಡುಗಿರದು ಮೇಕಪ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತದೆಲ್ಲ ಬಸ್ಸಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಟಚಪ್ ಎಲ್ಲ, ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತಂತೆ. ಆ್ಯಂಡ್ ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ರೆಡಿಯಾಗಿದ್ದಾರೆ. ನಮ್ಮ ಪಯಣ ಈಗ ಶುರುವಾಗಿದೆ. ಅಯ್ಯೋ ದೇವರೇ, ಸಕ್ಕ ಟ್ರಾಫಿಕ್ ಇದೆ. ನಾವು ಹೋಗಾಗಲೂ ಟ್ರಾಫಿಕ್ ಇತ್ತು, ಬರುವಾಗಲೂ ಟ್ರಾಫಿಕ್ ಇತ್ತು. ಇನ್ನೇನು ಆ ಬಿ ಸಿ ರೋಡು ಮಂಗಳೂರು ಕಡೆ ಹೋಗೋರು 1 ಗಂಟೆ ಮುಂಚೆನೇ ಹೊರಡಬೇಕು. ತುಂಬ ಅಂದರೆ ಆ ಸೈಡ್ ನೋಡಿ, ಅಲ್ಲಿ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಆ್ಯಂಡ್ ಹೇಗೂ ನಾವು ಫೈನಲಿ ಹಾಲ್ ರೀಚ್ ಆದ್ವಿ. ಆ್ಯಂಡ್ ನಾವು ರೀಚ್ ಆದ್ವಿ ಹಾಲಿಗೆ. ಆ್ಯಂಡ್ ಈಗ ನಾವು ವೆಲ್ಕಮ್ ಡ್ರಿಂಕ್ ಕುಡಿತಾ ಇದ್ದೀವಿ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಸ್ಸಲ್ಲಿ ಕೂತು ಕೂತು ಸಾಕ ಸುಸ್ತಾಗಿತ್ತು. ಆ್ಯಂಡ್ ಈಗ ವೆಲ್ಕಮ್ ಡ್ರಿಂಕ್ ಕುಡಿದು ಫುಲ್ ಫ್ರೆಶ್ ಆಗಿದ್ದೀವಿ. ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲನೂ ಈ ಸಲ ಟ್ರೆಡಿಷ್ನಲ್ ಲೆಹೆಂಗಾ ಹಾಕ್ಕೊಂಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಈಗ ಟ್ರೆಂಡಿಂಗಲ್ಲಿ ಕೂಡ ಇದೆ ಟ್ರೆಡಿಷ್ನಲ್ ಲೆಹೆಂಗಾ. ಆ್ಯಂಡ್ ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಯಾವ ರೀತಿ ಇದೆ ಅವರ ಔಟ್ಫಿಟ್ ಅಂತ ನೀವೇ ನೋಡಿ. ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ ನವ ದಂಪತಿಗಳಿಗೆ ವಿಶ್ ಮಾಡೋದಕ್ಕೆ. ಆ್ಯಂಡ್ ನವ ದಂಪತಿಗಳ ಹೆಸರು ಬಂದು ರಚನಾ ಆ್ಯಂಡ್ ಶೈಲೇಶ್ ಅಂತ ಹೇಳಿ. ತುಂಬ ಕ್ಯೂಟ್ ಆಗಿರುವಂಥ ಪೇರ್. ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ದ್ಯಾಮ್. ಆ್ಯಂಡ್ ನೀವು ಕೂಡ ವಿಶ್ ಮಾಡಿ.
ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಬಿ ಸಪೋರ್ಟಿವ್ ಟು ಈಚ್ ಅದರ್ ಆ್ಯಂಡ್ ತುಂಬ ಖುಷಿಯಾಗಿರಿ ಅಂತ ನಾನು ಈ ಮೂಲಕ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಅಕ್ಕ ದೊಡ್ಡಮ್ಮ ಎಲ್ಲರೂ ಇದ್ದಾರೆ, ಬಾಬಾ ಎಲ್ಲರೂ ಇದ್ದಾರೆ, ಎಲ್ಲರೂ ನಿಂತ್ಕೊಂಡು ಒಂದು ಗ್ರೂಪ್ ಪಿಕ್ ತಗೊಂಡು ಆ್ಯಂಡ್ ಈಗ ಪ್ರಾಕ್ಟೀಸ್ ಮಾಡಿರುವಂತಹ ರೀಲ್ಸನ್ನು ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇನ್ನೂ ಕೆಲವು ಶಾರ್ಟ್ಸ್ ವೀಡಿಯೋಸ್ಗಳೆಲ್ಲ ಇದೆ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ಮದುವೆಯ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.